ದೇವಾಲಯವನ್ನು ರಕ್ಷಿಸಬೇಕಿದ್ದ ಅರ್ಚಕ ಹಾಗೂ ಆತನ ಮಕ್ಕಳು ಹಾಗೂ ದೇವಾಲಯದ ಕಾವಲುಗಾರ ಲಕ್ಷಾಂತರ ರೂಪಾಯಿಗಳನ್ನು ದೋಚಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಬಯಲು ಸೀಮೆಯ ಸುಬ್ರಹ್ಮಣ್ಯ ಎಂದೇ ಪ್ರಸಿದ್ಧವಾಗಿರುವ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಸಮೀಪದ ಶ್ರೀ ಕ್ಷೇತ್ರ ಸಾಸಲು ಗ್ರಾಮದಲ್ಲಿ ಮುಜರಾಯಿ ಇಲಾಖೆಗೆ ಸೇರಿರುವ ಶ್ರೀ ಸೋಮೇಶ್ವರ ಮತ್ತು ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತಿದ್ದು, ಇದನ್ನು ದುರುಪಯೋಗ ಮಾಡಿಕೊಂಡು ರಾತ್ರಿಯ ವೇಳೆಯಲ್ಲಿ ಕಾಣಿಕೆಯ ಹುಂಡಿಯಲ್ಲಿದ್ದ ಹಣವನ್ನು ದೋಚುವ ಕೆಲಸಕ್ಕೆ ಅರ್ಚಕ ಹಾಗೂ ಆತನ ಮಕ್ಕಳ ಗ್ಯಾಂಗ್ ಕೈ ಹಾಕಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ದೇವಸ್ಥಾನದ ಅರ್ಚಕನಾದ ಸೋಮೇಶ ಮತ್ತು ಆತನ ಮಕ್ಕಳಾದ ಸಂತೋಷ್ ಆರಾಧ್ಯ, ಉಮಾಶಂಕರ್ ಆರಾಧ್ಯ, ಸಚಿನ್ ಜಂಗಮ್, ಪುಟ್ಟರಾಜು ಮತ್ತು ದೇವಾಲಯದ ಕಾವಲುಗಾರ ವೀರಪ್ಪ ದೇವಾಲಯದ ಹುಂಡಿಯಲ್ಲಿ ಸಂಗ್ರಹವಾಗುವ ಕಾಣಿಕೆಯ ಹಣವನ್ನ ಯಾರಿಗೂ ತಿಳಿಯದಂತೆ ಹುಂಡಿಯ ಬಾಯಿಯನ್ನು ಅಗಲಿಸಿ ದಿನನಿತ್ಯ ಲಕ್ಷಾಂತರ ರೂಪಾಯಿಗಳನ್ನು ದೋಚಿರುವುದು ಬೆಳಕಿಗೆ ಬಂದಿದೆ. ಅಲ್ಲದೆ ದೇವಾಲಯದ ಅರ್ಚಕನಾದ ಸೋಮೇಶ ಆರಾಧ್ಯ, ಆತನ ಮಕ್ಕಳಾದ ಸಂತೋಷ್ ಆರಾಧ್ಯ, ಉಮಾಶಂಕರ್ ಆರಾಧ್ಯ ಎಂಬುವರು ಭಕ್ತಾದಿಗಳಿಂದ ಹಣ, ಸಿಮೆಂಟ್, ಕಬ್ಬಿಣ, ಮರಳು ಸಂಗ್ರಹಿಸಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಮ್ಮ ಸ್ವಂತ ಮನೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದು, ಇದರ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ದೂರು ದಾಖಲಾಗಿರುವುದಾಗಿ ಭಕ್ತಾದಿಗಳು ತಿಳಿಸಿದ್ದಾರೆ. ಸದ್ಯ ಕಾಣಿಕೆ ಹುಂಡಿಯಲ್ಲಿ ಇದ್ದ ಹಣ ಕಳ್ಳತನವಾಗುತ್ತಿದೆ ಎಂದು ಗ್ರಾಮ ಲೆಕ್ಕಾಧಿಕಾರಿಗಳಾದ ಪ್ರಸನ್ನರವರು ಕಂಡು ಹಿಡಿದಿದ್ದು, ಇವರ ಈ ಕಾರ್ಯಕ್ಕೆ ಭಕ್ತಾದಿಗಳಿಂದ ಹಾಗೂ ಗ್ರಾಮಸ್ಥರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ವಿಷಯ ತಿಳಿದ ಕೂಡಲೇ ಕೃಷ್ಣರಾಜಪೇಟೆ ತಹಶೀಲ್ದಾರ್ ರೂಪಾ, ಉಪ ತಹಶೀಲ್ದಾರ್ ಲಕ್ಷ್ಮೀಕಾಂತ್ ಅವರು ಭೇಟಿ ನೀಡಿ ಈ ವಿಷಯದ ಬಗ್ಗೆ ಪರಿಶೀಲನೆ ನಡೆಸಿ ಗ್ರಾಮಸ್ಥರೊಂದಿಗೆ ಚರ್ಚಿಸಿ ತಾತ್ಕಾಲಿಕವಾಗಿ ಕಳ್ಳತನ ಮಾಡಿರುವ ಅರ್ಚಕ ಮತ್ತು ಐವರನ್ನು ವೃತ್ತಿಯಿಂದ ವಜಾ ಮಾಡಲಾಗಿದೆ. ವರದಿ ಶ್ರೀನಿವಾಸ್ ಮಂಡ್ಯ. ಸಾಸ್ಲು ಗ್ರಾಮಸ್ಥರು ಕಿಕ್ಕೇರಿ ಹೋಬಳಿ ಕೃಷ್ಣರಾಜಪೇಟೆ ತಾಲೂಕು ಸೋಮೇಶ್ವರ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನದ ಹುಂಡಿಯಲ್ಲಿ ಹಣ ಕಳವು ಮಾಡಿರುವ ಬಗ್ಗೆ 1/11/2022 ಈ ಮೇಲ್ಕಂಡ ಸಾಸ್ಲು ಗ್ರಾಮದಲ್ಲಿ ವಾಸ ಮಾಡುವ ನಾವುಗಳು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಶ್ರೀ ಸೋಮೇಶ್ವರ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನಗಳು ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿರುತ್ತದೆ. ಈ ದೇವಸ್ಥಾನದ ಹುಂಡಿಗಳಲ್ಲಿ ಕಾವಲುಗಾರನಾದ ಈರಪ್ಪ ಬಿನ್ ಲೇಟ್ ಮಾದಪ್ಪ, ಈರಪ್ಪ ಈರಪ್ಪ ಲೇಟ್ ಮಾದಪ್ಪ, ಅರ್ಚಕರಾದ ಸೋಮೇಶ ಮತ್ತು ಇವರ ಮಕ್ಕಳಾದ ಸಂತೋಷ್ ಆರಾಧ್ಯ, ಉಮಾಶಂಕರ್ ಆರಾಧ್ಯ, ಲೇಟ್ ನಾಗರಾಜಪುರದ ಮಕ್ಕಳ ಮಗ ಸೋಮೇಶ, ಪುಟ್ಟರಾಜು, ನಾಗರಾಜಪುರದವರ ಮಗ ಪುಟ್ಟರಾಜು, ಬನ್ನಿ ಕಡೆ ಪುಟ್ಟರಾಜು ಇವರುಗಳು ಹುಂಡಿಯನ್ನು ಒಡೆದು ಅದರಲ್ಲಿ ಇರುವ ಲಕ್ಷಾಂತರ ರೂಪಾಯಿಗಳನ್ನು ಸುಮಾರು ತಿಂಗಳುಗಳಿಂದ ಹಣವನ್ನು ಕಳ್ಳತನ ಮಾಡಿರುತ್ತಾರೆ. ಕಾವಲುಗಾರನಾದ ಈರಪ್ಪನವರು ಪ್ರತಿದಿನ ಅದೇ ಹುಂಡಿಯನ್ನು ತರಬೇಕೆಂದು ಮತ್ತು ಕತ್ತಲಾದ ಮೇಲೆ ತೆಗೆದುಕೊಂಡು ಹೋಗಬೇಕೆಂದು ಹೇಳಿರುತ್ತಾರೆ. ಕಾರಣ ಹುಂಡಿಯ ಬಾಯಿಯನ್ನು ಒಂದು ಕೈ ಹಿಡಿಯುವ ಮಟ್ಟಿಗೆ ಅಗಲವಾಗಿರುತ್ತದೆ. ಈ ಹುಂಡಿಯನ್ನು ತಂದರೆ ಅಲ್ಪ ಸ್ವಲ್ಪ ಹಣವು ಕೊಡುತ್ತೇನೆಂದು ಹೇಳಿರುತ್ತಾರೆ. ಇದರ ಬಗ್ಗೆ ಅನುಮಾನ ಬಂದು ಗ್ರಾಮ ಲೆಕ್ಕಾಧಿಕಾರಿಗಳು ಪರಿಶೀಲಿಸಿದಾಗ ಹುಂಡಿಯ ಬಾಯಿಯು ಅಗಲ ಮಾಡಿರುತ್ತಾರೆ. ಈ ವಿಷಯದ ಬಗ್ಗೆ ತಹಶೀಲ್ದಾರ್ ಅವರ ಗಮನಕ್ಕೆ ಬಂದಿರುತ್ತದೆ. ಅಲ್ಲದೆ ಈ ಹಿಂದೆ 2020ರಲ್ಲಿ ಸೋಮೇಶ ಮತ್ತು ಮಕ್ಕಳ ಆರಾಧ್ಯ, ಸಂತೋಷ್ ಆರಾಧ್ಯ ಮತ್ತು ಉಮಾಶಂಕರ ಮೇಲೆ ಆರೋಪ ಬಂದಿರುತ್ತದೆ. ನಾನು ಸಾಸಲು ಗ್ರಾಮದಲ್ಲಿ ಯಾತ್ರಿ ನಿವಾಸವನ್ನು ಮಾಡುತ್ತೇನೆಂದು ಭಕ್ತಾದಿಗಳಿಂದ ಕಬ್ಬಿಣ, ಸಿಮೆಂಟ್ ಮತ್ತು ಮರಳುಗಳನ್ನು ಅಲ್ಲದೆ ಲಕ್ಷಾಂತರ ರೂಪಾಯಿಗಳನ್ನು ತೆಗೆದುಕೊಂಡು ಇವರ ಸ್ವಂತ ಮನೆ ನಿರ್ಮಿಸಿದ್ದಾರೆ. 3 ಅಂತಸ್ತಿನ ಮನೆ. ಈ ಮನೆಯ ಬೆಲೆ 3 ಕೋಟಿ ಬಾಳುತ್ತದೆ. ಅಲ್ಲದೆ ಇದರ ಬಗ್ಗೆ ಜಿಲ್ಲಾಧಿಕಾರಿ ಕಚೇರಿಯ ಪ್ರಕರಣವು ದಾಖಲಾಗಿತ್ತು. ಆದ್ದರಿಂದ ಈ ಕೂಡಲೇ ತಾವುಗಳು ಇವರಿಗೆ ಪೂಜೆಯನ್ನು ವಜಾ ಮಾಡಿ ತನಿಖೆ ನಡೆಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಇಲ್ಲಿ ಯಾರು ಸೈನ್ ಹಾಕಿ ಸೈನ್ ಹಾಕಿ